ಇತ್ತೀಚೆಗೆ ವೇಣೂರು ಕಂಬಳ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿರುವ ರಾಜೀವ್ ಶೆಟ್ಟಿ ಎಡ್ತೂರು ಎಂಬವರು ಛಾಯಾಗ್ರಾಹಕರ ವೃತ್ತಿಯ ಬಗ್ಗೆ ತೀರಾ ಅಪಮಾನ ಮತ್ತು ಅಗೌರವಗಳಿಂದ ಕೂಡಿದ ಮಾತುಗಳನ್ನಾಡಿದ್ದು, ಈ ಬಗ್ಗೆ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಮಂಗಳೂರು ಮತ್ತು ಉಡುಪಿ ಜಿಲ್ಲಾ ಛಾಯಾಗ್ರಾಹಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಸೋಸಿಯೇಷನ್ನ ಅಧ್ಯಕ್ಷರಾದ ನವೀನ್ ರೈ ಪುತ್ತೂರ್ ರವರು ಮಂಗಳವಾರ ಕಾಪುವಿನ ರಾಜ್ಯ ಕಂಬಳ ಸಮಿತಿ ಅಧ್ಯಕ್ಷ ಐಕ್ಕಳಬಾವ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ಆಕ್ಷೇಪ ವ್ಯಕ್ತಪಡಿಸಿ ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿಯಲ್ಲಿ ಇತ್ತೀಚೆಗೆ ವೇಣೂರು ಕಂಬಳ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿರುವ ರಾಜೀವ್ ಶೆಟ್ಟಿ ಎಡ್ತೂರು ಎಂಬವರು ಛಾಯಾಗ್ರಾಹಕರ ವೃತ್ತಿಯ ಬಗ್ಗೆ ತೀರಾ ಅಪಮಾನ ಮತ್ತು ಅಗೌರವಗಳಿಂದ ಕೂಡಿದ ಮಾತುಗಳನ್ನಾಡಿದ್ದು ಎಲ್ಲರ ವಾಟ್ಸ್ಆಪ್ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದೆ. ಈ ಬಗ್ಗೆ ಛಾಯಾಗ್ರಾಹಕರೆಲ್ಲರೂ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಂಬಳದ ವೇದಿಕೆಯನ್ನ ದುರುಪಯೋಗಪಡಿಸಿಕೊಳ್ಳುತ್ತಿರುವ ರಾಜೀವ ಶೆಟ್ಟಿಯವರನ್ನ ಸಮಿತಿಯಿಂದ ತೆಗೆದುಹಾಕಬೇಕು ಮತ್ತು ನಾಡಿನ ಸಮಸ್ತ ಛಾಯಾಗ್ರಾಹಕರಲ್ಲಿ ತಕ್ಷಣ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕಾಗಿ ಈ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಈ ವೇಳೆ ಮನವಿಯನ್ನು ಸ್ವೀಕರಿಸಿದ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರು ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ನಿಯೋಗದೊಂದಿಗೆ ಮಾತನಾಡಿ, ಈಗಾಗಲೇ ನಾನು ರಾಜೀವ ಶೆಟ್ಟಿಯವರಲ್ಲಿ ಮಾತನಾಡಿದ್ದೇನೆ. ಅವರು ಛಾಯಾಗ್ರಾಹಕರ ಮೇಲಿನ ವೈಯಕ್ತಿಕ ದ್ವೇಷದಿಂದ ಹೇಳಿಲ್ಲ. ನನ್ನಿಂದ ನೋವಾಗಿದ್ದರೆ ಮುಂದಿನ ಕಂಬಳದಲ್ಲಿ ಈ ಬಗ್ಗೆ ಮಾತನಾಡುತ್ತೇನೆ ಎಂದಿದ್ದಾರೆ. ಛಾಯಾಚಿತ್ರ ಗ್ರಾಹಕರು ಕಂಬಳ ಇಷ್ಟು ಎತ್ತರಕ್ಕೆ ಏರಲು ಕಾರಣಕರ್ತರು. ಈ ಬಗ್ಗೆ ನಾನು ರಾಜೀವ ಶೆಟ್ಟಿಯವರೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದರು. ಜಿಲ್ಲೆದ ಪ್ರಮುಖರು ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಒಂದು ಮನವಿ ಕೊಡ್ತೇವೆ. ಇದು ಕಂಬಳಾಡು ಮುರಡಿ ವೇಣೂರದ ಕಂಬಳದ ಹಿರಿಯ ತೀರ್ಪುಗಾರರು ರಾಜ್ಯ ಕಂಬಳ ಅಸೋಸಿಯೇಷನ್ ತೀರ್ಪುಗಾರನ ಸಂಚಾಲಕರಾಗಿನ ರಾಜೀವ್ ಶೆಟ್ಟಿ ಎಡ್ತೂರು ಎಂಗಳಿಗೆ ಅವಮಾನ ಆಪಿಲೆಕ್ಕ ಎಂಗಳನ್ನು ಹೀಯಾಳಿಸಾದ ಸಾರ್ವಜನಿಕವಾದ ಒಂದು ವಿವರಣೆ ವೀಕ್ಷಣೆ ಮಲ್ದಿರ್ ಬಂದ ಒಂದು ವಿಚಾರ ಐತ ಬಗ್ಗೆ ಆ ಬಗ್ಗೆ ನಮ್ಮ ಛಾಯಾಚಿತ್ರಗಾರರಿಗೆ ಒವ್ವೇ ರೀತಿಯಲ್ಲಿ ಅವಮಾನ ಅವರ ಮೇಲೆ ದಯಪಂದಾಗ ಸಮಾಜಡು ಛಾಯಾಚಿತ್ರಗ್ರಾಹಕರು ಒಂದು ವಿಶೇಷ ಸ್ಥಾನಮಾನ ಉಂಟಾಗಲಿ. ಒವ್ವೇ ರೀತಿಯ ಹೆಂಗೆ ಕಂಬಳ ಕೂಟಲು ಈತ ಮೆರುಗುಡು ಈತ ಅದ್ಭುತವಾದ ನಡಪೊಂಡು ಈ ದೇಶ ವಿದೇಶಡು ಅದಕ್ಕೆ ಒಂದು ಗೌರವ ತಿಕ್ಕೊಡುಂದಾಂಡ ಈ ಕಾರಣ ಛಾಯಾಚಿತ್ರಗ್ರಾಹಕರನ್ನೆಲ್ಲ ಒಂದು ಪಾಲು ಅಂಚದು ನಮ್ಮ ಒವ್ವೇ ಕಾರ್ಯಕ್ರಮ ಆವಡುಂದಾಂಡಲ್ಲ ಅಕ್ಕಲು ಬೋಡೆ ಬೋಡಾಪಣ್ಣ ಅಂಚದು ರಾಜವಣ್ಣಗಳ ಪಾತೆರಿ ಆ ಒಂದು ದೃಷ್ಟಿ ಅಕಲ್ನ ಬಗ್ಗೆ ಪಾತಿರ್ದಿನ ಆಗ್ತದೆ ಅವುಲ ಅವಮಾನ ಮಲ್ಪೋಡು ಆ ಥರ ಒಂದು ಇಂಚೆ ಒಂದು ತಮಾಷೆ ಒಂದು ಪಾತಿರ್ದು ಪೋತು ಪಂಪಿನ ವಿಚಾರವನ್ನು ಪಂತೇರಿ ಎಲ್ಲ ಉಪ್ಪಿನ ಅಂಗಡಿ ಕಂಬಳೋಡು ಅದಕ್ಕೆ ವ್ಯವಸ್ಥೆ ನಮ್ಮ ಛಾಯಾಚಿತ್ರಗಾರರಿಗೆ ಬೇಜಾರ ಅಂಡ ಅದಕ್ಕೆ ಸರಿಯಾದ ಒಂದು ಸ್ಪಷ್ಟೀಕರಣ ಅವ್ರು ಕೊರ್ಪೇರು. ಈ ಸಂದರ್ಭ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಮಂಗಳೂರು ಮತ್ತು ಉಡುಪಿ ಜಿಲ್ಲಾ ಉಪಾಧ್ಯಕ್ಷರಾದ ದೇವರಾಜ ಶೆಟ್ಟಿ ಸುರತ್ಕಲ್, ಪ್ರಧಾನ ಕಾರ್ಯದರ್ಶಿ ಅಜಯ್ ಕುಮಾರ್, ಕಟ್ಟಡ ಸಮಿತಿ ಅಧ್ಯಕ್ಷ ಆನಂದ್ ಬಂಟ್ವಾಳ, ಕಾರ್ಯದರ್ಶಿ ಹರೀಶ್ ಪಿ ಕೋಟ್ಯಾನ್, ಅಮೃತ ಬೀಜಾಡಿ, ಕ್ರೀಡಾ ಕಾರ್ಯದರ್ಶಿ ಹರೀಶ್ ಕುಂದರ್ ಮತ್ತಿತರರು ಉಪಸ್ಥಿತರಿದ್ದರು.